ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಜಯಂತಿ ರಾವ್, ಆಂಗ್ಲ ಭಾಷಾ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಲ್ಕಿ. ನಾನಿವತ್ತು ಖರ್ಜೂರ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಂಡು ತೋರಿಸ್ಕೊಡ್ಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ಮಾಡುವ ವಿಧಾನ: ಮೊದಲು ಖರ್ಜೂರವನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ಬೀಜವನ್ನು ಬಿಡಿಸಿ ಈ ರೀತಿ ರೆಡಿ ಮಾಡ್ಕೊಂಡಿರಬೇಕು. ತದನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದೇ ರೀತಿ ಪೇಸ್ಟ್ ಆಗಬೇಕದು, ಯಾವುದೇ ನೀರನ್ನು ಹಾಕದೆ. ಅದೇ ರೀತಿ ನಾನಿಲ್ಲಿ ಸುಮಾರು 20 ಮಾರಿ ಬಿಸ್ಕೆಟನ್ನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ದಪ್ಪನೆಯ ಒಂದು ಬಾಣಲೆಯನ್ನು ತೆಗೆದುಕೊಂಡು ಮಧ್ಯಮ ಉರಿಯಲ್ಲಿ ಕಾಯಿಸಬೇಕು. ಅದಕ್ಕೆ ನಾನೀಗ ದೊಡ್ಡ 4 ಚಮಚೆಯ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಎಲ್ಲ ಮೆಲ್ಟ್ ಆಗಿರ್ತದೆ. ನಾವು ರುಬ್ಬಿಕೊಂಡಂತಹ ಖರ್ಜೂರದ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಾನು ಚೆನ್ನಾಗಿ ಅದನ್ನು ಮಿಶ್ರ ಮಾಡಬೇಕು. ಇದಕ್ಕೆ ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿರುವಂತಹ ಸಿಹಿಯೇ ಸಾಕಾಗ್ತದೆ. ಏನು ಕೆನೆ ಬರೀತಾ ಇದೆ ಅದರಲ್ಲಿ ಆ ಖರ್ಜೂರ ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ತಾ ಇರಬೇಕು. ಸಣ್ಣ ಉರಿಯಲ್ಲಿ ಸುಮಾರು ಒಂದು 5 ನಿಮಿಷ ಕಾಲ ನಾವು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. 4 ದೊಡ್ಡ ಸ್ಪೂನ್ ತುಪ್ಪವನ್ನು ಹೀಗೆ ಹಾಕಬೇಕು. ನಾನು 3 ಸ್ಪೂನ್ನಷ್ಟು ಹಾಕಿದ್ದೀನಿ, 1 ಸ್ಪೂನ್ ಹಾಗೆ ಉಳಿಸಿದ್ದೀನಿ. ಈ ರೀತಿ ತುಪ್ಪ ಎಲ್ಲ ಈಗ ಖರ್ಜೂರ ಎಳ್ಕೊಂಡು ಬಿಟ್ಟಿದೆ. ಈಗ ಉಳಿದಂತಹ 1 ಸ್ಪೂನ್ ತುಪ್ಪವನ್ನು ಮತ್ತೆ ಹಾಕ್ತಾ ಇದ್ದೀನಿ. ಹಾಕಿ ಅದು ಕೂಡ ಎಳ್ಕೊಳ್ಳುವಷ್ಟೊತ್ತು ನಾವು ಹೀಗೆ ಈ ರೀತಿಯಾಗಿ ಮಗ್ಸ್ತಾ ಇರಬೇಕಾಗತ್ತೆ. ಈಗ ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಮಾರಿ ಬಿಸ್ಕೆಟ್ನ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ. ಈಗ ಬಾಣಲೆ ದಪ್ಪ ಇರೋದ್ರಿಂದ ಬಿಸಿಯಾಗಿರ್ತದೆ ಅದು. ಸೊ ನಾವು ಫ್ಲೇಮನ್ನು ಆಫ್ ಮಾಡ್ಬೋದು. ಪೂರ್ತಿ ತಣ್ಣಗಾದ್ಮೇಲೆ ಈಗ ನಾವು ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಸ್ವಲ್ಪನೇ ಹಿಟ್ಟನ್ನು ತೆಗೆದುಕೊಂಡು ತಟ್ಟಿ ಈ ಬಿಸ್ಕೆಟ್ಸ್ನ ಪುಡಿಗೆ ಅದ್ದಬೇಕು. ನಾನಿದನ್ನು ಗೋಡಂಬಿಯಿಂದ ಗಾರ್ನಿಷ್ ಮಾಡಿದ್ದೀನಿ. ಧನ್ಯವಾದಗಳು.